ಫಸ್ಟು ಒಂದು ಕಡಲೆ ಹಿಟ್ಟು ತಗೋಬೇಕು. ಕಡಲೆ ಹಿಟ್ಟು ಚೆನ್ನಾಗಿ ಒಂದು ಹದಕ್ಕೆ ಕಲಸಿದ ಮೇಲೆ ಎಣ್ಣೆ ಇಟ್ಟು ಅಥವಾ ತುಪ್ಪದಲ್ಲಿ ಮಾಡೋದಾದ್ರೆ ತುಪ್ಪ ಇಟ್ಕೊಂಡು ಬೂಂದಿ ಜಾರದಲ್ಲಿ ಬೂಂದಿ ತೆಗಿಬೇಕು. ಆಮೇಲೆ ಲವಂಗ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕ್ತೀವಿ. ಅದು ಒಂದು ಹದವಾದ, ತುಂಬ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಚೆನ್ನಾಗಿರ್ಬೇಕು. ಇಲ್ಲಾಂದರೆ ಬೂಂದಿ ಕಾಳು ಚೆನ್ನಾಗಿ ಬರಲ್ಲ. ಆಮೇಲೆ 1 kg ಕಡಲೆ ಹಿಟ್ಟಿಗೆ 1 kg ಸಕ್ಕರೆ ಪಾಕದಲ್ಲಿ ಹದವಾದ ಪಾಕ ಬಂದ ಮೇಲೆ ಬೂಂದಿ ಕಾಳನ್ನು ತೆಗೆದು ಸಕ್ಕರೆಗೆ ಹಾಕಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಬಿಡಬೇಕು ನೆನೆಯಲಿಕ್ಕೆ ಸಕ್ಕರೆಯಲ್ಲಿ. ಆಗ ಈ ಥರ ಚೆನ್ನಾಗಿ ಬರ್ತದೆ. ಆಮೇಲೆ ಇಂಥ ಪಾತ್ರೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಕಟ್ಟಕ್ಕೆ ಚೆನ್ನಾಗಿ ಬರ್ತದೆ ಲಾಡು. ಇದು ಸಿಕ್ಕಾಪಟ್ಟೆ ಬಿಸಿ ಇದೆ, ಅದಕ್ಕೋಸ್ಕರ ಏನಂದರೆ ಇಷ್ಟು ನಾವು ಈಗ ಆರಿಸ್ಕೊಂಡು ಮಾಡ್ತಾಯಿದ್ದೀವಿ. ಜಾಸ್ತಿ ಬಿಸಿ ಇದ್ದರೆ ಕಟ್ಟಕ್ಕಾಗೋದಿಲ್ಲ. ಸ್ವಲ್ಪ ಆರಿದ ಮೇಲೆಲ್ಲ ಚೆನ್ನಾಗಿ ಬರ್ತದೆ ನೋಡಿ. ಈ ಥರ ಲಾಡು ಈ ಥರ ಕಟ್ಟಕ್ಕೆ ಬರಬೇಕು. ತುಂಬ ಬಿಸಿ ಇದ್ದರೆ ಕೈಗೂ ಬಿಸಿ ಆಗುತ್ತೆ ಅಲ್ವ, ಆಮೇಲೆ ಕಟ್ಟಕ್ಕಾಗಲ್ಲ. 1 kg ಬೂಂದಿನಲ್ಲಿ ಸುಮಾರು ಒಂದು 22 ಲಾಡು ಬರುತ್ತೆ ದೊಡ್ಡದಾದರೆ. ಇಲ್ಲ ಒಂದು 24, 26 ಈ ಥರ ಸೈಜಲ್ಲೂ ಕಟ್ಬೋದು. ಇದಕ್ಕೆ ಮಂಗಳೂರದು ಮಿಠಾಯಿ ಲಾಡು ಅಂತಾರೆ, ಬೂಂದಿ ಲಾಡು ಇದು. ಲಾಡಿನ ವಿಶೇಷ ಏನಂದರೆ ಪ್ರತಿಯೊಂದು ಮದುವೆಗಳಲ್ಲೂ ಲಾಡು ಮಾಡ್ತಾರೆ. ಎಲ್ಲ ಕಡೆ ಲಾಡು ತಿಂದಿದ್ದೀರ ನೀವು? ಪ್ರತಿಯೊಬ್ಬರು ಲಾಡು ಮಾಡೇ ಮಾಡ್ತಾರೆ ಮದುವೆಗಳಿಗೆ. ಫಸ್ಟಿಗೆ ಸ್ವೀಟ್ ಏನಂದರೆ ಲಾಡೇ ಇರೋದು. ನಾಳೆ ಒಂದು ಮದುವೆ ಇದೆ ನಮ್ಮಲ್ಲಿ. 1000 ಲಾಡು ಮಾಡ್ತಾಯಿದ್ದೀವಿ ಈಗ.